ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣದಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಎಲ್ಲ ಫಲಾನುಭವಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೇ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣದ ಕುರಿತು ಬಂದಿರುವಂಥ ಗುಡ್ ನ್ಯೂಸ್ ಬಗ್ಗೆ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಎಲ್ಲರಿಗೂ ಕೂಡ ವಿಷಯವನ್ನು ಹೇಳಲೇಬೇಕು. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ತುಂಬ ಜನ ಬಡ ಮಹಿಳೆಯರಿಗೆ ತುಂಬಾ ಹೆಲ್ಪ್ ಆಗ್ತಿದೆ. ಆ ಒಂದು ಹಣದಿಂದ ಕೆಲವರು ಅವರ ಮಕ್ಕಳಿಗೆ ಫೀಸ್ ಕಟ್ಟುತ್ತಿದ್ದಾರೆ, ಇನ್ನು ಕೆಲವರು ಫ್ರಿಡ್ಜ್ ಮತ್ತು ವಾಷಿಂಗ್ ಮಷಿನ್ ಟಿವಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ತುಂಬ ಒಂದು ಉಪಯೋಗ ಆಗುತ್ತಿದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಡ ಮಹಿಳೆಯರಿಗೆ. ಮತ್ತೆ ನಿನ್ನೆ ಒಂದು ದುರ್ಘಟನೆ ನೋಡುವುದಾದರೆ, ಒಬ್ಬ ಮಹಿಳೆಯರನ್ನ ಅವರ ಗಂಡನೇ ಕೊಲೆ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಹಣ ತೆಗೆದುಕೊಂಡು ಬರಲು ಬ್ಯಾಂಕ್ಗೆ ಹೋಗುತ್ತಿದ್ದಾರೆ. ಅಂತಹ ಒಂದು ಸಂದರ್ಭದಲ್ಲಿ ಅವರು ಬಂದು ಗಂಡನೇ ಕುಡಿದು ಕೊಲೆ ಮಾಡಿರುತ್ತಾರೆ. ಈ ರೀತಿಯಾಗಿ ಎಲ್ಲ ಘಟನೆ ಕೂಡ ನಡೆಯುತ್ತಿದೆ. ಈಗ ಇಲ್ಲಿ ಒಂದು ಗೃಹಲಕ್ಷ್ಮಿ ಯೋಜನೆಯ ಕುರಿತು ಒಂದು ಹೊಸ ಅಪ್ಡೇಟ್ ಇದೆ. ಏನು ಅಂದರೆ, ಇಲ್ಲಿ ಗೃಹ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮನವಿಯನ್ನು ಸ್ಪಂದಿಸಿ ಗ್ರಂಥಾಲಯಕ್ಕೆ ಗೃಹಲಕ್ಷ್ಮಿ ಹೆಸರಿಂದ ಮಹಾತಾಯಿ, ನೋಡಿ ಇಲ್ಲಿ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿತ್ತು, ಒಂದು ಮಹಿಳೆಯರೊಬ್ಬರು ಗ್ರಂಥಾಲಯವನ್ನ ನಿರ್ಮಿಸಿದ್ರು. ಗೃಹಲಕ್ಷ್ಮಿ ಹಣ ಕೂಡಿಟ್ಟು ಇಲ್ಲಿ ಏನಾಗಿದೆ ಅಂದರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮನವಿಯನ್ನು ಸ್ಪಂದಿಸಿ ರಾಯಬಾಗ್ ತಾಲೂಕಿನ ಮಂಟೂರು ಗ್ರಾಮದ ಮಲ್ಲವ್ವ ಮೇಟಿಯವರು ಒಂದು ಗ್ರಂಥಾಲಯಕ್ಕೆ ಗೃಹಲಕ್ಷ್ಮಿ ಎಂದು ಹೆಸರು ಇಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಗೃಹಲಕ್ಷ್ಮಿ ಯೋಜನೆಯು ರಾಜ್ಯದ ಮನವಿ ಗೆದ್ದಿರುವುದಕ್ಕೆ ಇದು ಜ್ವರದ ಉದಾಹರಣೆಯಾಗಿದೆ. ಮಲ್ಲವ್ವ ಮೇಟಿಯವರು ನಿಸ್ವಾರ್ಥ ಸೇವೆಯನ್ನ ಪ್ರಶಂಸಿಸಿದ ಸಚಿವರು ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವ ಕಾನೂನು ಹೆಗ್ಗಡತಿ ಎಂಬ ಪುಸ್ತಕವನ್ನ ಗ್ರಂಥಾಲಯಕ್ಕೆ ಬಿಡುಗಡೆ ನೀಡಿದರು. ಕಳೆದ ಒಂದು ವರ್ಷದ ಗೃಹಲಕ್ಷ್ಮಿ ಯೋಜನೆಯ ಮೊತ್ತವನ್ನು ಕೂಡಿಟ್ಟಿದ್ದ ಮಲ್ಲವ್ವ ಮೇಟಿಯವರು ಗ್ರಾಮದ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ವಿದ್ಯಾರ್ಥಿಗಳಿಗಾಗಿ ಗ್ರಂಥಾಲಯವನ್ನು ನಿರ್ಮಿಸಿದ್ದಾರೆ. ಇಲ್ಲಿ ಮಲ್ಲವ್ವ ಮೇಟಿ ಅವರು ಕಾರ್ಯವನ್ನು ಮೆಚ್ಚಿದ ಸಚಿವರು ಗ್ರಂಥಾಲಯಕ್ಕೆ ಗೃಹಲಕ್ಷ್ಮಿ ಗ್ರಂಥಾಲಯ ಎಂದು ಹೆಸರು ಇಡಬೇಕು ಎಂದು ಮನವಿಯನ್ನ ಮಾಡಿದ್ರು. ಇಲ್ಲಿ ಒಂದು ಗೃಹಲಕ್ಷ್ಮಿ ಎಂದು ಹೆಸರು ಇಡಿ ಎಂದು ಗ್ರಂಥಾಲಯಕ್ಕೆ ಸಚಿವೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮನವಿಯನ್ನ ಮಾಡಿದ್ರು. ಅದಕ್ಕೆ ಒಂದು ಸ್ಪಂದಿಸಿದ್ದಾರೆ ಮಹಿಳೆಯರೊಬ್ಬರು. ನೋಡಿ, ಈ ರೀತಿಯಾಗಿ ತುಂಬಾ ಒಳ್ಳೆಯ ಕೆಲಸ ಆಗುತ್ತಿದ್ದಾವೆ. ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಬಡ ಮಹಿಳೆಯರಿಗೆ ತುಂಬಾನೇ ಹೆಲ್ಪ್ ಆಗುತ್ತಿದೆ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮುಂದುವರಿಯಬೇಕಾ ಅಥವಾ ಮುಂದುವರಿಯಬಾರ್ದಾ, 5 ವರ್ಷನ ಕೂಡ ಅನ್ನೋದನ್ನ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ. ಈಗ ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣದ ಕುರಿತು ಬರೋದಾದ್ರೆ ಸ್ನೇಹಿತರೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಏನಾಗ್ತಿತ್ತು ಅಂದ್ರೆ, ಹಣ ಬಿಡುಗಡೆ ಆದ್ಮೇಲೆ ಎಷ್ಟೊಂದು ಜನಕ್ಕೆ ಮಹಿಳೆಯರಿಗೆ ಹಣ ಜಮಾ ಆಗ್ತಿತ್ತು. ಈಗ ನೋಡಿ, ಹಣ ಬಂದು 1ನೇ ತಾರೀಕು ಬಿಡುಗಡೆ ಆಗಿದೆ ಅಂದ್ರೆ ಹಣ ಜಮಾ ಆಗುವ ಒಳಗಡೆನೆ 15 ತಾರೀಕು ಆಗ್ತಿತ್ತು, 16 ತಾರೀಕು ಆಗ್ತಿತ್ತು, ತಿಂಗಳ ಪೂರ್ತಿ ಹಣನೇ ಜಮಾ ಆಗ್ತಿತ್ತು. ಒಂದು 50% ಜನ ಫಲಾನುಭವಿಗಳಿಗೆ ಹಣ ಅವರವರ ಖಾತೆಗಳಿಗೆ ಜಮಾ ಆಗ್ತಿತ್ತು. ಇನ್ನು 50% ಫಲಾನುಭವಿಗಳಿಗೆ ಹಣ ಅವರ ಖಾತೆಗಳಿಗೆ ಜಮಾ ಆಗ್ತಿರ್ಲಿಲ್ಲ. ಈ ರೀತಿಯಾಗಿ ಸಮಸ್ಯೆ ಆಗ್ತಿತ್ತು. ಕೆಲವೊಮ್ಮೆ ಏನಾಗ್ತಿತ್ತು ಅಂದ್ರೆ 80% ಮಹಿಳೆಯರಿಗೆ ಹಣ ಜಮಾ ಆಗ್ತಿತ್ತು, ಇನ್ನು 20% ಮಹಿಳೆಯರಿಗೆ ಹಣ ಜಮಾ ಆಗ್ತಿರ್ಲಿಲ್ಲ. ಈ ರೀತಿಯಾಗಿ ಸಮಸ್ಯೆಗಳು ಆಗ್ತಿತ್ತು. ಇನ್ನು ಮುಂದೆ 14ನೇ ಕಂತಿನ ಹಣದಿಂದ ಈ ರೀತಿಯಾಗಿ ಸಮಸ್ಯೆ ಆದ್ರೆ ಆಗಲ್ಲ ಸ್ನೇಹಿತರೆ. ನಿಮಗೆ ಈಗ 14ನೇ ಕಂತಿನ ಹಣ ನವೆಂಬರ್ನೇ 10ನೇ ತಾರೀಕು ಒಳಗಡೆನೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾರಂತೆ. ಇನ್ನೊಂದು ಏನ್ ಹೇಳಿದ್ದಾರೆ ಅಂದ್ರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಬಿಡುಗಡೆ ಮಾಡ್ತಾರಲ್ಲ, ಬಿಡುಗಡೆ ಮಾಡಿದಾದ್ಮೇಲೆ 8 ರಿಂದ 10 ದಿನ ಒಳಗಡೆನೆ ಮಹಿಳೆಯರ ಖಾತೆಗಳಿಗೆ, ಎಲ್ಲಾ ಮಹಿಳೆಯರ ಖಾತೆಗಳಿಗೆ ಹಣ ಜಮಾ ಮಾಡ್ತಾರಂತೆ. ಈ ಹಿಂದೆ ಲೇಟ್ ಆಗ್ತಿತ್ತು. ಹಣ ಬಿಡುಗಡೆ ಆದ್ಮೇಲೆ ಡಿಬಿಟಿ ಮುಖಾಂತರ ಪುಷ್ ಮಾಡಿ ಕೆಲವು ತಾಂತ್ರಿಕ ದೋಷ ಇದೆ, ಆದಿದೆ ಈದಿದೆ ಅಂತ ಹಣ ಜಮಾ ಮಾಡುವುದಕ್ಕೆ ತುಂಬಾನೇ ಟೈಮ್ ತೆಗೆದುಕೊಳ್ತಿದ್ರು. ಇನ್ಮೇಲೆ ಆಗಲ್ಲ. ಬಿಡುಗಡೆ ಮಾಡುವುದಕ್ಕೆ 8 ರಿಂದ 10 ದಿನಗಳ ಒಳಗಡೆನೆ ಎಲ್ಲಾ ಫಲಾನುಭವಿಗಳಿಗೆ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತದೆ. ಸ್ನೇಹಿತರೆ, ಈ ಹಿಂದೆ ದೀಪಾವಳಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣ ಕೊಡ್ತಾರಂತೆ ಮಾಹಿತಿಯನ್ನ ಕೊಟ್ಟಿದ್ರು ಈ ರೀತಿಯಾಗಿ. ಆದ್ರೆ ಈಗ 14ನೇ ಕಂತಿನ ದೀಪಾವಳಿ ಹಬ್ಬಕ್ಕೆ ಕೊಡುವುದಕ್ಕೆ ಆಗಲ್ಲಂತೆ. ಯಾಕಂದ್ರೆ ಅಕ್ಟೋಬರ್ ತಿಂಗಳ ಹಣ ಈಗಾಗಲೇ 12 ಮತ್ತು 13ನೇ ಕಂತಿನ ಹಣ ಈಗಾಗಲೇ ಬಂದಿದೆ. 12 ಮತ್ತು 13ನೇ ಕಂತಿನ ಹಣಕ್ಕೆ ಈಗಾಗಲೇ 5,000 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಈಗ 14ನೇ ಕಂತಿನ ಹಣಕ್ಕೆ ಮತ್ತೆ 2,500 ಕೋಟಿಯಷ್ಟು ಹಣವನ್ನು ಬಿಡುಗಡೆ ಮಾಡಬೇಕಾಗುತ್ತದೆ ಒಂದೇ ತಿಂಗಳಲ್ಲಿ. ಈಗ ಅಲ್ಲಿ 5,000 ಆಗಿದೆ, ಇಲ್ಲಿ 2,500 ಒಂದೇ ತಿಂಗಳಲ್ಲಿ 7,500 ಕೋಟಿಯಷ್ಟು ಹಣವನ್ನು ಬಿಡುಗಡೆ ಮಾಡುವುದಕ್ಕೆ ಕಷ್ಟ ಅಂತೆ. ಅದರಿಂದ ನವೆಂಬರ್ ತಿಂಗಳಲ್ಲಿ ಹಣ ಬಿಡುಗಡೆ ಮಾಡ್ತಾರೆ. 2,500 ಕೋಟಿ ಹಣವನ್ನು ಬಿಡುಗಡೆ ಮಾಡಿ ನವೆಂಬರ್ 10ನೇ ತಾರೀಕು ಒಳಗಡೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡ್ತಾರೆ
ಮಾಡ್ತಾರಂತೆ. ಇದು ಸದ್ಯದ ಮಟ್ಟಿಗೆ ಬಂದಿರುವಂತ ಮಾಹಿತಿ ಸ್ನೇಹಿತರೆ. ಇದು ಸದ್ಯಕ್ಕೆ ಬಂದಿರುವಂತ ಮಾಹಿತಿಯಾಗಿದೆ. ಎಲ್ಲಾ ಒಂದು ಫಲಾನುಭವಿಗಳಿಗೆ ಈಗ ನೀವು ನವೆಂಬರ್ 10ನೇ ತಾರೀಕುವರೆಗೂ ವೇಟ್ ಮಾಡಿ. ಮತ್ತೆ ನೀವು ಕೇಳಬಹುದು, ಹಾಗಾದ್ರೆ 15ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. 15ನೇ ಕಂತಿನ ಹಣ ಕೂಡ ನಿಮಗೆ ನವೆಂಬರ್ ತಿಂಗಳಲ್ಲೇ ಬರುತ್ತೆ. ಈಗ 12 ಮತ್ತು 13ನೇ ಕಂತಿನ ಹಣ ಯಾವ ರೀತಿ ಬಂತು ಅದೇ ರೀತಿ 14 ಮತ್ತು 15ನೇ ಕಂತಿನ ಹಣ ಬರುತ್ತೆ. ಈಗ 14ನೇ ಕಂತಿನ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತು ನಿಮಗೆ ಬರಬೇಕಾಗಿರುವ ಹಣ ಸೆಪ್ಟೆಂಬರ್ ತಿಂಗಳಲ್ಲಿ ಹಣ ಮತ್ತು ಅಕ್ಟೋಬರ್ ತಿಂಗಳ ಹಣ ಎಲ್ಲ ನವೆಂಬರ್ ತಿಂಗಳಲ್ಲಿ ಜಮಾ ಮಾಡಬೇಕಾಗುತ್ತದೆ. ಈಗ ನಿಮಗೆ 14 ಮತ್ತು 15ನೇ ಕಂತಿನ ನವೆಂಬರ್ ತಿಂಗಳಲ್ಲೇ ಹಣ ಜಮಾ ಮಾಡ್ತಾರೆ. ಈಗ ಅಕ್ಟೋಬರ್ ತಿಂಗಳಲ್ಲಿ ಯಾವ ರೀತಿ 12 ಮತ್ತು 13ನೇ ಕಂತಿನ ಹಣ ಜಮಾ ಆಯಿತು ಅದೇ ರೀತಿಯಾಗಿ ನಿಮಗೆ ಇಲ್ಲಿ 14 ಮತ್ತು 15ನೇ ಕಂತಿನ ನಿಮಗೆ ಜಮಾ ಆಗುತ್ತದೆ ಸ್ನೇಹಿತರೆ. 12 ಮತ್ತು 13ನೇ ಕಂತಿನ ನಿಮಗೆ ಎಲ್ಲರಿಗೂ ಕೂಡ ಜಮಾ ಆಗಿದೆಯಾ ಇಲ್ಲ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ. ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ಸ್ ಬಂತು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.